ಯಾಕಂದ್ರೆ ನನ್ನ ಮನೆಯಲ್ಲಿ ನನಗೆ ಗೌರವ ಮರ್ಯಾದೆ ಸಿಗುವುದು ಬೇಡ, ನನ್ನ ಪತಿದೇವರಿಗೆ ಆವಿರ್ಭಾಗ ಇದೆ ಎಂಬ ಹಾಗೆ ನೋಡಿದಾಗ ಅದು ನಿರೀಶ್ವರ ಯಾಗವಾಗಿತ್ತು. ಅದನ್ನು ಕಂಡು ಆಕೆ ದುಃಖಿಸುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಪ್ರಭುವೆ ಮೊದಲಾದಂತಹ ಮಹರ್ಷಿಗಳು, ಇಂದ್ರಾದಿ ದೇವತೆಗಳು ಹೆಜ್ಜೆಯನ್ನು ಕೂಡಿದ ಸಭಿಕರೇ ಆಕೆಯನ್ನು ವ್ಯಂಗ್ಯಗೊಳಿಸಿದಾಗ ಅದನ್ನು ಕೇಳಿ ಸಹಿಸುವುದಕ್ಕೆ ಅಸಾಧ್ಯವಾದಂತಹ ದಿನ ಆ ಸತೀದೇವಿ ಯೋಗಾಗ್ನಿಯಲ್ಲಿ ದಕ್ಷಿಣ ಪಿತೃಗೃಹದ ಉತ್ಸವದಲ್ಲಿ ಪಾಲ್ಗೊಳ್ಳುವ ಉದ್ದೇಶಕ್ಕಾಗಿ ತಂದೆಯ ಮೇಲಿನ ಗೌರವದಿಂದ, ಬಂಧುಗಳಲ್ಲಿ ವ್ಯಾಮೋಹದಿಂದ ಪಾಲ್ಗೊಳ್ಳುವ ಕಾರಣದಿಂದಲೇ ಮುಂದುವರೆದರೆ ದಕ್ಷಾಧ್ವರದಲ್ಲಿ ನನ್ನವಳಾದ ಗೌರಿ ದಗ್ಧಳಾಗಿ ಹೋದಳೆ. ಗೌರಿ ನಾಶವಾದಳೆ. ಗೌರಿ ಇನ್ನಿಲ್ಲವೇ? ಕಳೆದುಕೊಂಡೇನೆ ನಾನು ಗೌರಿಯನ್ನು. ಪ್ರಪಂಚದ ಯಾರೊಬ್ಬರು ಆ ಕುರಿತಾಗಿ ಕನಿಕರವನ್ನು ಕಾಣಿಸಿದ ಮೇಲೆ ನಮಗಿನ್ನೇತರ ಮೋಹ ಕೆಂಡಬೆಯಾಗಲಿ, ಲೋಕ ಬ್ರಹ್ಮಾಂಡಗಳನೇಕ ಉರಿದು ಹೋಗಲಿ, ಪುಂಡರೀಕಾಸನನ ಸಹಿತವಾದ ಸಮಸ್ತ ದೇವತೆಗಳನ್ನು ಭಂಗಪಡಿಸದೆ
ಬೆಟ್ಟವಿದು. ಈ ಕೈಲಾಸ ಪರ್ವತದಲ್ಲಿ ಋಷಿ ಮುನಿಗಳು ನಿಮ್ಮನ್ನು ಧ್ಯಾನಿಸ್ತಾ ಇದ್ದಾರೆ. ಈ ಹೊತ್ತಿನಲ್ಲಿ ನನ್ನ ಜನನವಾಯಿತು. ಜನನವಾದ ಕ್ಷಣವೇ ನಿಮ್ಮ ಮುಖವನ್ನು ನೋಡ್ತಾ ಇದ್ದೇನೆ. ಮುಖದಲ್ಲಿ ಕೋಪ ಎದ್ದು ಕಾಣುತ್ತಾ ಇದೆ. ನಿಮ್ಮ ಈ ಕೋಪಕ್ಕೂ ನನ್ನ ಹುಟ್ಟಿಗೂ ಯಾರಪ್ಪ ಕೆಂಗೆಡೆಯಿಂದ ಒಂದು ಗೆಡೆಯನ್ನ ಈ ಥರಾಮಂಡಲಕ್ಕಪ್ಪಡಿಸಿದೆ. ಅದರಿಂದಲೇ ನೀನು ಹುಟ್ಟಿಕೊಂಡಿದ್ದಿ. ನನ್ನ ಕೋಪದ ಪ್ರತೀಕವಾಗಿ ಭೀಕರವಾದಂತಹ ದೇಹಾಕೃತಿಯಿಂದ ಸಾವಿರ ಕರಗಳಿಂದ ಒಪ್ಪುತ್ತಿರುವ ನಿನ್ನ ಆವಿರ್ಭಾವವಾಗಿದೆ. ನಿನ್ನ ಈ ಸ್ವರೂಪಕ್ಕನುಗುಣವಾಗಿ ನಿನ್ನಿಂದಾಗಬೇಕಾದ ಕಾರ್ಯದ ಘನತೆಯನ್ನು ಆಲೋಚಿಸಿ ವೀರಭದ್ರ ನಾನು ವೀರಭದ್ರರೇ ಅನ್ನುವ ಹೆಸರಿಸಿದ್ದೇನೆ. ಮಗನೇ, ಅಪ್ಪ, ಲೋಕಾಧ್ಯಕ್ಷನಾದ ನಿನ್ನಯ್ಯನಿಗೆ ಒಂದು ಹುಲ್ಲು ಕಡ್ಡಿ ಅಲುಗಾಡುವುದಕ್ಕೆ ಸಾಧ್ಯವಿಲ್ಲ. ಅಂತದನ್ನು ನಾನು ಅರ್ಥೈಸಿಕೊಂಡಿದ್ದೇನೆ. ಅಂತದ್ದರಲ್ಲಿ ಲೋಕದ ದೇವರಾಗುತ್ತಾ ನಿಮ್ಮನ್ನು ಅಪಮಾನಿಸಿದರೆ ಯಾರಪ್ಪ, ಹೇಗಪ್ಪ, ಎಲ್ಲಿಯಪ್ಪ? ಪಾಲ್ಗೊಳ್ಳುವುದಕ್ಕಾಗಿ ಹೋದರೆ ಅಲ್ಲಿರುವವರು ಅಪಮಾನಿಸಿದರಂತೆ. ಆದ ಅಪಮಾನಕ್ಕೆ ಮನಕರಗಿ ಕಣ್ಣೀರಿಡುವ ಕಾಲಕ್ಕೆ ಸೇರಿದಂತಹ ಋಷಿವರರು ದೇವತೆಗಳು ಕೈ ತಟ್ಟಿ ಪರಿಹಾಸವನ್ನು ಕೊಂಡಾಡಿದರಂತೆ. ಯಾರೆಲ್ಲ ಕೈ ತಟ್ಟಿದಾರೋ ಅಂತವರ ಕೈ ಕತ್ತರಿಸಿ, ಯಾರೆಲ್ಲ ನಗು ಸೂತಿದರೋ ಅಂತವರೆಲ್ಲ ಹಲ್ಲುಗಳನ್ನೇ ಕಳಕಿ ಯೋಗಾಗ್ನಿಯಲ್ಲಿ ಆಕೆ ದಗ್ಧಳಾಗಿ ಹೋಗುವುದಕ್ಕೆ
ಕಾರಣನಾದ ಆ ದಕ್ಷನ ತಲೆಯನ್ನು ಕದಿ 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 ಪ್ರಾಚೀನ ಬರಿಹೆ ದೊರೆ ಎಲ್ಲಿದೆ ಪ್ರಾಚೀನ ಬರಿಹೆ ಹೇಗಿದ್ದಾರೆ ಆ ದಕ್ಷ ಪ್ರಜಾಪತಿ ನನ್ನ ತಾಯಿ ಲೋಕದ ಮಾತೆ ದಾಕ್ಷಾಯಿಣಿ ಸಾಯುವಾಗ ಕೈ ಚಪ್ಪಾಳೆ ತಟ್ಟಿನಗಾಡಿದಂತಹ ತಂದೆ ಅವರನ್ನು ವಂಶವನ್ನು ನಿರ್ವಂಶ ಮಾಡಿಬಿಡ್ತೇನೆ. ಅವರ ಜೊತೆಗಾರರಾಗಿದ್ದವರು ಋಷಿಗಳು ಮುನಿಗಳು ದೇವತೆಗಳು ಎಲ್ಲರಿಗೂ ತಕ್ಕದಂತಹ ಶಾಸ್ತಿಯನ್ನು ನಾನು ಮಾಡ್ತೇನೆ. ಕೊಡಿಯಪ್ಪಣೆ. ಯಾತ್ರೆಯನ್ನು ಮಾಡು. ಪ್ರಾಚೀನ ವರ್ಹಿಯಲ್ಲಿ ಸರಿ ಯಾಗದೀಕ್ಷಾಬದ್ಧನಾಗಿ ಕುಳಿತ ತಕ್ಷಣ ಯಾಗ ಮಂಟಪವನ್ನು ಪ್ರವೇಶಿಸಿ ಪ್ರತಿಭಟಿಸುವುದಕ್ಕೆ ಬಂದ ದೇವತೆಗಳನ್ನು ದಂಡಿಸು. ಸರಿ ಋಷಿ ಮುನಿಗಳಿಗೆ ಶಾಸನವನ್ನು ಮಾಡು. ಯಾಗದೀಕ್ಷಾಬದ್ಧನಾಗಿ ಕುಳಿತ ದುರ್ಮದನಾದಂತಹ ದಕ್ಷನ ತಲೆಯನ್ನು ಕತ್ತರಿಸು. ಹೋಗಿ ಕೆಲವರಕ್ಕೆ ಯಾರು ಇಲ್ಲ ಅಂತ ಭಾವಿಸಿದ್ಯ ಬಂದಿದ್ದೇವೆ, ಸಮಾಧಾನಕ್ಕೆ ಹೇಳ್ತಾ ಇದ್ದೇವೆ. ಬಂದ ಹಾಗೆ ಹಿಂದೆರಳು ಅವಸಾನವಾದಿದ್ದು ನಿಮ್ಮ ಅಂಗಾಂಗವನ್ನು ಕಡಿಬೇಕು.
ಮೂರು ಮೂರ್ತಿಗಳ ಅಗತ್ಯ ನಿನಗಿತ್ತು. ಆದ್ರೆ ಇಂದು ಈಶಾನ ಭಾಗದ ಅಧಿಪತಿ ಆ ಈಶ್ವರನನ್ನು ಬಿಟ್ಟು ನಿರೀಶ್ವರ ಯಾಗ ನಡೆಯುತ್ತಾ ಇದೆ. ಇದಕ್ಕೆ ನೀವೆಲ್ಲ ಬಂದಿದ್ದೀರಲ್ಲ, ಅವರು ಕೊಡುವಂತಹ ಹವಿಸನ್ನು ತಿನ್ನುವುದಕ್ಕೆ ಬಂದಂತಹ ನಿಮ್ಮ ಆ ತಿನ್ನ ಹವಿಸನ್ನು ದೇವತೆಗಳನ್ನು ಬಡಿದು ಓಡಿಸುತ್ತಾ ಇದ್ದಿ. ಯಜ್ಞಕುಂಡಕ್ಕೆ ಅನೇತ್ಯ ಬಂದು ಎಸೆಯುತ್ತಾ ಇದ್ದಿ. ಎಲ್ಲ ಹಂದೆ ಯಾಕೆ ಬಂದೆ? ಯಾರೋ ನೀನು ಯೋಚನೆ ಮಾಡಿ ಮುಂದಡಿಯಿರುವಂತಹ ಯೋಗ್ಯತೆ ನಿನಗಿದೆ. ಆದ್ರೆ ತಲೆ ಕೆಟ್ಟು ಈ ರೀತಿಯಾದಂತಹ ವ್ಯವಹಾರವನ್ನು ಮಾಡ್ತಾ ಇದ್ದಿ. ನಿರೀಶ್ವರ ಯಾಗ ಅಹಂಕಾರದ ಸಂಕೇತ, ಅದು ಯಾವತ್ತೂ ನಡೆಯಬಾರದು. ಅದಕ್ಕಾಗಿ ಯಾಗವನ್ನು ಹಾಳು ಮಾಡಿದ್ದೇನೆ, ಋಷಿ ಮುನಿಗಳನ್ನು ಬಳಿದಿದ್ದೇನೆ, ದೇವತೆಗಳು ಓಡಿ ಹೋಗಿದ್ದಾರೆ. ಉಳಿದವ ನೀನು, ನಿನ್ನ ತಲೆ ಕಂಡು ಹೋಲಿಸಿದ್ದೇನೆ. ನಿನ್ನನ್ನು ಕೊಂದು ಯಾಗವನ್ನು ಸಂಪೂರ್ಣ ಕೈಯೆಲ್ಲ ಹೊಲಸಾಗಿ ಹೋಯಿತು. ಈ ಪಾಪಿಯ ತಲೆ ನನ್ನ ಕೈಯಲ್ಲಿರಬಾರದು. ಅದಕ್ಕಾಗಿ ಅಗ್ನಿಕುಂಡದಲ್ಲಿ ಅಗ್ನಿ ಉರಿಯುತ್ತಾ ಇದ್ದಾರೆ. ಅದಕ್ಕೆ ಹಾಕಿ ಇದನ್ನು ಹೋಮಿಸಿ ಬಿಡ್ತೇನೆ. ಮತ್ತೆ ಸಂತೋಷದ ವಿಷಯವನ್ನು ತಂದೆಯಲ್ಲಿ ಹೇಳುವುದಕ್ಕಾಗಿ ಕೈಲಾಸಗಿರಿಯಲ್ಲಿ ಏರಬೇಕಾಗಿದೆ. ಇಲ್ಲಿದ್ದವರು ಋಷಿಮುನಿಗಳು ಯಾರು ಹೆದರಬೇಕಾದ ಅಗತ್ಯವಿಲ್ಲ. ಇನ್ನು ಮುಂದೆ ಬಹಳಷ್ಟು ನಡೆಯುವುದಕ್ಕಿದೆ. ಎಲ್ಲರೂ ಶಾಂತ